ಕೊಟ್ಟಿರ್ಬೋದು ಸರ್, ಅವನೇ ಕೊಟ್ಟಿದ್ದು ಅದನ್ನು ಹೇಳಿದ್ದಾಳೆ. ಅವನು ಈ ತರ ಮಾತ್ರ ಎಲ್ಲ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾಳೆ ಸರ್ ಅವಳು. ಅದು ಫಸ್ಟಿಗೆ ನಾ ಹೇಳಿದ್ರೆ ಆಗ್ಬೋದಿತ್ತು ಸರ್. ನನಗೆ ಎಲ್ಲ ಅವಳದು ಕಾರ್ಯ ಮುಗಿಯುವವರ ಆಗೋ ಟೈಮಿಗೆ ಹೇಳಿದ್ಲು, ಪಾಯ್ಸನ್ ಕುಡಿದ ಮೇಲೆ ಹೇಳಿದ್ಲು ಸರ್. ನನಗೆ ನ್ಯಾಯ ಬೇಕು ಸರ್, ಇದಕ್ಕೆ ನ್ಯಾಯ ಬೇಕು, ನ್ಯಾಯ ಬೇಕು. ತಿಂಗಳ ಮುಂಚೆ ಬಂದು ಹೇಳಿದ್ಲು, ಅಮ್ಮ ನೋಡಿ ಇವನಿಗೆ ನನ್ನನ್ನು ಮದುವೆ ಮಾಡಿ ಕೊಡಿ ಅಂತ ಹೇಳಿದ್ಲು ಸರ್. ಅದಕ್ಕೆ ನಾನು ಹೇಳಿದ್ದೆ, ನೀನು ಇಲ್ಲಿಂದ ಹೋಗು ಅಂತ. ಅಮ್ಮ ಇವನು ನನ್ನನ್ನು ಅಜ್ಜನ ಆಜ ಹಾಕಿ ಮದುವೆ ಆಗ್ತೇನೆ ಅಂತ ಹೇಳಿದ್ದಾನೆ ಅಮ್ಮ, ಒಳ್ಳೆಯವನು, ಒಳ್ಳೆ ಹುಡುಗ ಅಂತ ಹೇಳಿದ್ಲು. ಅದಕ್ಕೆ ಇನ್ನೊಬ್ರು ತಪ್ಪದಂಗೆ ಇನ್ನೊಬ್ರ ರವಿತ್ ಅಂತ ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾರೆ ನನಗೆ ಅಂತ ಎಲ್ಲ ಹೇಳಿದ್ದಾಳೆ ಸರ್.